ಮನಸ್ಸಿನ ಖೇದ ಬೇಡುವಿನಯ ಮನಸ್ಸಿನ ಖೇದ ಮಾತೆಯ ಶೋಕ ಲಾಲಿಸುವ ಹಾಗಾಗಿ ಲಾಲಿಸಿ ಕೇಳಬೇಕು ಅಂತ ಹೇಳಿ ಅಮ್ಮ ಏನು ನಿಮ್ಮನ್ನೇ ಕಾಣಬೇಕಂತಹ ಉದ್ದೇಶ ಇರಿಸಿಕೊಂಡು ನಾನು ಈ ಕಡೆಗೆ ಸಾಗಿ ಬಂದವಳು ನನ್ನ ಕಂಡಕ್ಕಾಗಿ ಹೌದಮ್ಮ ಏನು ಎಲ್ಲರ ಬಾಯನ್ನು ನೀವೇ ಅಂದ್ರೆ ಎಲ್ಲರ ಬಾಯನ್ನು ನಾನು ತಿಳಿಸಿದೆ ನಿಮ್ಮ ಗುಣಗಾನವನ್ನೇ ಮಾಡ್ತಾ ಇದ್ದಾರೆ ನನ್ನದಾಗಿ ಯಶೋಧ ಚರಿತ್ರೆ ಹೌದಾ ಹೌದಮ್ಮ ಅಮ್ಮ ಹಾಗೆ ಅಮ್ಮ ಹೀಗೆ ಅಮ್ಮನ ಕೈ ಕೊಟ್ಟ ಕೈ ಏನಿದೆ ಅವ್ರು ಯಾರಾದ್ರೂ ದೇಹಿ ಅಂತ ಕೇಳಿದ್ರು ಇಲ್ಲ ಅಂತ ಹೇಳೋದು ಕೊಡುಗೈ ಅದನ್ನೇ ಕೊಟ್ಟ ಕೈ ಕೊಡುವ ಕೈ ಹೌದಮ್ಮ ಹಾಗಾಗಿ ನಿಮ್ಮನ್ನೇ ಕಾಣಬೇಕಂತಹ ಉದ್ದೇಶ ಇರಿಸಿಕೊಂಡು ನಾನು ಈ ಕಡೆಗೆ ಸಾಗಿ ಬಂದವಳು ನಾನು ಯಾರಿಗೋ ಹಾಗೆ ಕೇಳ್ತಾ ಇದ್ದೀನಿ ಪರಿಚಯ ಹೊಸ ಎಲ್ಲಿಂದ ಪ್ರಾರಂಭಿಸಬೇಕು ಅಂತಲೇ ಗೊತ್ತಾಗುವುದು ಅಂದ್ರೆ ಎಲ್ಲಿಂದ ಪ್ರಾರಂಭ ಮಾಡಬೇಕು ಹಾಗಲ್ಲ ಮುಖದಿಂದ ಹೇಳೋಣ ಆ ಮುಖದಿಂದ ಹೇಳುವಂತಹ ಸ್ಥಿತಿಯಲ್ಲಿ ನಾನಿಲ್ಲ ಯಾಕಿಲ್ಲ ಯಾಕೆ ಹೇಳಿ ಯಾರು ಪರಿಚಯವನ್ನು ಕೇಳುವಾಗ ಹೇಳುವುದು ಹೇಗೆ ನಾನು ಇಂಥವರು ನನ್ನ ಅಪ್ಪ ಇಂಥವ್ರು ನನ್ನ ಅಮ್ಮ ಇಂಥವ್ರು ನನ್ನ ಗಂಡ ಇಂಥವ್ರು ನನಗೆ ಇಷ್ಟು ಮಕ್ಕಳು ಈ ಪರಿಚಯ ಹೇಳ್ತಾರೆ ಹೆಣ್ಣನ ಗಟ್ಟಿಯಾಗಿ ಬೇಕು ಹೌದಪ್ಪ ಅಂತ ನನಗೆ ಅಪ್ಪ ಯಾರು ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತ ನಾನು ಯಾರು ಹೇಳಿದ್ದೀನಿ ಅಂತದಲ್ಲ ಈಗ ಮತ್ತೆ ಅಪ್ಪ ಅಮ್ಮನ್ನು ಪಡೆದುಕೊಂಡಂತಹ ಅನಾಥ ಹೌದಾ ಅನಾಥ ಅನಾಥೆಯ ಹೌದು ನೋಡಿದ ಗೊತ್ತಾಗ್ಬಿಡ್ತಾ ಅಂದ್ರೆ ಇಷ್ಟು ನಮ್ಮ ಊರಿನವರು ಬಹಳ ಒಳ್ಳೆಯವರು ಹೌದೌದು ಹಾಗಾಗಿ ಪ್ರೀತಿಯಿಂದ ಸಾಕಿದ್ರು ಸಲಹೆ ಹೌದಾ ಅವ್ರು ಉಣ್ಣುವಂತಹ ಅನ್ನವನ್ನು ತಿನ್ನು 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 ಕೊಟ್ಟು ಕೊಟ್ಟು ಸಾಕಿದ್ರು ಬಹಳ ಒಳ್ಳೆಯ ವಿಷಯ ಕಾಣ್ತದೆ ಹೌದಮ್ಮ ಮತ್ತೆ ನಾವು ಪ್ರಾಯ ಪ್ರಬುದ್ಧಿಯಾಗಿ ಪ್ರಾಯಕ್ಕೆ ಬಂದಂತಹ ಹೆಣ್ಣುಮಕ್ಕಳಿಗೆ ಏನಾಗಬೇಕು ಮದುವೆಂತ ಸಂಸ್ಕಾರ ಆಗ್ಬೇಕು ಮದುವೆ ಎನ್ನುವುದು ಆಗ್ಬೇಕು ಅವತ್ತನ್ನು ಮದುವೆ ಆಗೋದಕ್ಕೆ ಎಷ್ಟು ಮಂದಿ ಸಾಲಾಗಿ ನಿಂತರು ಹೌದಾ ಹೌದೌದು 15ರಿಂದ ಹಿಡಿದು 64 ಮುದುಕರು ಕೂಡ ನಾವಿದ್ದೇವೆ ನಾನು ಅನ್ಬೋದು ನಾವಿದ್ದೇವೆ ನಾನು ಅನ್ಬೋದು ಹೌದು ಹೇಗೆ ಒಪ್ಪಿಕೊಂಡಿದ್ಯಾ ಹೇಗಮ್ಮ ಒಪ್ಪಿಕೊಳ್ಳುವುದು ಯಾಕೆ ಹೆಣ್ಣಾಗ ಮದುವೆ ಆಗುವಂತಹ ಪೂರ್ವದಲ್ಲಿ ನಾನು ಕೈ ಹಿಡಿಯುವಂತ ಹುಡುಗ ಹೀಗೆ ಇರ್ಬೇಕು ಅಂತ ಆಸೆ ಪ್ರತಿಭೆ ಖಂಡಿತವಾಗಿ ಕಣ್ಣು ಸರಿದ್ರೆ ಮೂಗು ಸರಿ ಇರುವುದಿಲ್ಲ ಮೂಗು ಸರಿದ್ರೆ ಬಾಯಿ ಸರಿ ಅದೇ ಎಲ್ಲ ಸರಿ ತಲೆ ಮೇಲೆ ಕೂರ್ದೇ ಇಲ್ಲ ಕೆಲವರಿಗೆ ಅಂತವರಿಗೆ ಕಟ್ಟಿಕೊಂಡು ಏನ್ ಮಾಡುದು ಹೇಳಿ ಅಲ್ಲವೇ ಬೇಡ ಅಂತ ಆ ಊರನ್ನೇ ಬಿಟ್ಟು ಹೊರ ಊರನ್ನು ಸೇರಿಕೊಂಡು ಹೊರ ಊರನ್ನು ಸೇರಿಕೊಂಡು ಹೌದಮ್ಮ ಅಲ್ಲಿ ವಿಶೇಷ ಏನು ಗೊತ್ತಾ ಏನು ಅಲ್ಲೊಂದು ಉತ್ಸವ ನಡೀತಾ ಇತ್ತು ಉತ್ಸವ ಹೌದು ಯಾವ ಉತ್ಸವ ದೇವಿಯ ಜಾತ್ರೆ ದೇವಿಯ ಜಾತ್ರೆ ಹೌದಮ್ಮ ಅಲ್ಲಿಗೆ ಹೋದೆ ನಾನು ಹೋದಾಗ ಸಂದರ್ಭ ಅಲ್ಲಿ ಒಬ್ಬ ಪುರುಷನನ್ನು ಕಂಡೆ ಅಲ್ಲಿ ಏನು ಚಂದ ಹೌದಾ ಏನು ಅಂತ ನನ್ನ ಮನಸ್ಸಿಗೆ ಒಪ್ಪುವಂತಹ ಹುಡುಗರೇನು ಹಾಗೆ ಭಾವಿಸಿ ನಮ್ಮ ಕಣ್ಣು ಕಣ್ಣು ಮುಂದಾಯಿತು
ಯಾವಾಗ ಪುರುಷನ ಕೈ ಹಿಡಿದಾಗ ಹೌದಮ್ಮ ಮತ್ತೆ ಯಾರು ಹಾಗೆಯೇ ಭಾವಿಸಿಕೊಂಡಿದ್ದ ಮದುವೆಯಾದ ಪ್ರಾರಂಭದಲ್ಲಿ ನಾವು ಸುತ್ತದ ಮರವೇ ಇಲ್ಲ ಅಂದ್ರೆ ಕೈ ಕೈ ಹಿಡಿತಿರ್ವಿ ಸುತ್ತಾಟ ಸುತ್ತಾಟ ತಿರುಗಾಟ ಮಾಡಿದ್ವಿ ಎಲ್ಲ ಮರದಲ್ಲಿ ನಮ್ಮದೇ ಹೆಸರು ಹೌದಾ ಅದು ಹಾಗೆ ಹೌದು ನಾವು ಸಾಗರ ಬಂದು ಎಲ್ಲಿ ಸಾಗರ ಯಾವ ಸಾಗರ ಯಾವ ಸಾಗರ ಸಂತೋಷವಂತಹ ಸಾಗರ ಬೇಗ ಹಾಗೆ ಪ್ರೀತಿ ಯಾವುದೇ ಒಂದು ದುರ್ಗುಣಗಳನ್ನು ಅವರಿಗೆ ಹೌದಮ್ಮ ಯೋಗ ಅಂತ ಹೇಳ್ತಿದ್ದೆ ಹೌದಮ್ಮ ಯೋಗ ಬೇಕು ಭಾಗ್ಯ ಬೇಕು ಹೌದು ಹೌದು ಮತ್ತೆ ಹೌದು ಹೌದು ಮದುವೆಯಾಗಿ ಹನ್ನೊಂದು ಕಾಲ ಪ್ರತೀಕವಾಗಿ ಕಣ್ಣಿನ ಮಗುವಿಗೆ ಜನ್ಮವನ್ನು ಕೊಡ್ತೇನೆ ಇನ್ನೂ ಜೀವನದಲ್ಲಿ ಏನು ಬೇಕು ಹೌದಮ್ಮ ಅಷ್ಟೇ ನನ್ನ ಸಂತೋಷಕ್ಕೆ ಪಾಲವೇ ಇಲ್ಲ ಮತ್ತೆ ಯಾವಾಗಲೂ ಪ್ರತಿನಿತ್ಯ ಮನೆಗೆ ಬರ್ತಾ ಇದೆ ಮನೆಗೆ ಬರುವವರು ಆಮೇಲೆ ದಿನ ಕಳೆದಂತೆ ಒಂದು ವಾರಕ್ಕೊಂದು ಒಂದು ವಾರ ಕೆಲಸದ ಒತ್ತಡ ಇರಬೇಕು ನಾನು ಭಾವಿಸಿಕೊಂಡೆ ಸಂಸಾರ ಇರುವಂತಹ ಏನು ಮತ್ತೆ ಸಾಗಿಸುತ್ತ ಒಬ್ಬ ಇರುವುದನ್ನು ಮತ್ತೆ ಹೆಚ್ಚಾಗಿ ಬಿಡುವರೇಕಲ್ಲ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು ಬೇರೆಯವರು ಕೆಲವರು ಹೇಳಿದ್ದಾರೆ ಎರಡು ಕಡೆ ಹೋಗೋರಿಗೆ ಮತ್ತೆ ಹೌದಮ್ಮ ಹೌದು ಅದೇ ಹಾಗೆ ಬೇಕಾಗುತ್ತದೆ ಹೌದಮ್ಮ ನಾನು ಹಾಗೆ ಭಾವಿಸಿಕೊಂಡೆ ಆಮೇಲೆ ವಾರಕ್ಕೊಮ್ಮೆ ಬರುವವರು ತಿಂಗಳಿಗೊಮ್ಮೆ ಬರುವುದಕ್ಕೆ ಪ್ರಾರಂಭ ಮಾಡಿ ತಿಂಗಳಿಗೆ ಕೆಲಸದ ಒತ್ತಡ ಇರಬೇಕು ಇರಬಹುದು ಇರಬೇಕಾಗುತ್ತಿಲ್ಲ ಹೌದು ಪುರುಷರಿಗೆ ಹಾಕಿ ಹೌದಮ್ಮ ನಾನು ಒಪ್ಪಣೆ ನಾನು ಆಮೇಲೆ 3 ತಿಂಗಳಿಗೆ ಬರೋದಕ್ಕೆ ಪ್ರಾರಂಭ ಮಾಡಿ 3 ತಿಂಗಳಿಗೆ ಹೌದು ಆಮೇಲೆ ಸ್ವಲ್ಪ ಅನುಮಾನ ಬಂತ ಯಾಕೆ ಹೀಗಿರಬಹುದು ಅನುಮಾನ ಬರಲೇಬೇಕು ಹೌದು ಹೌದು ಆಮೇಲೆ ಯಾರು ಹೇಳಿದ್ರು ಏನು ಯಾವುದೋ ಒಂದು ಹೆಣ್ಣಿನ ಸಹವಾಸ ಮಾಡಿದ್ದಾರೆ ಅದನ್ನು ಬಿಟ್ಟರೆ ಬೇರೆ ಯಾವ ಗುಣಗಳಿದೆ ಬೇರೆ ಯಾವ ಕೆಟ್ಟ ಗುಣ ಅದು ಒಂದೇ ಬೇರೆ ಯಾವುದಿಲ್ಲ ಬೇರೆ ಯಾವುದು ಅದು ಒಂದೇ ಅದು ಒಂದೇ ಏನೋ ಹಾಗೆ ಹೇಳುವಂತ ಭಾವಿಸಿಕೊಂಡು ಸಮಯವನ್ನು ಕಾಯುತ್ತಾ ಇದ್ದೀನಿ ಒಂದು ದಿವಸ ರಾತ್ರಿ ತಡವಾಗಿ ಬಂದ್ರೆ ದೂರದಿಂದ ಬರುವುದನ್ನು ಗಮನಿಸಿದೆಯಾ ಮತ್ತೆ ನನ್ನವರು ಬರುವುದು ಹಾಗೆ ಹೌದು ದೂರದಿಂದ ಅರ್ಥ ಮಾಡಿಕೊಂಡು ಬರ್ತಾ ಇದ್ದಾರೆ ನಾವು ಹಾಗೆ ಆಲೋಚನೆ ಮಾಡಿ ದಾರಿಯನ್ನು ಅಳತೆ ಮಾಡ್ತಾರೆ ಬಲಕ್ಕೆ ಆಮೇಲೆ ಗೊತ್ತಾಯ್ತು ಹತ್ತಿರ ಬಂದು ನೋಡ್ತೇವೆ ವಾಸನೆ ಯಾರೇ ನಿಮ್ಮನ್ನು ಹಿಡಿದ ಶ್ರಮೆ ಯಾರಿಗೆ ನನ್ನ ಗಂಡನ ಬಾಯಿ ವಾಸನೆ ಮತ್ತೆ ಸೇವನೆ ಹೌದು ಯಾಕೆ ಹಿಡಿದ್ರೆ ಇದೊಂದು ಬಿಟ್ಟರೆ ಬೇರೆ ಯಾವುದಿಲ್ಲ ಅದೊಂದು ಇದು ಬೇರೆ ಏನು ಒಳ್ಳೆ ಬೇರೆ ಇಲ್ಲ ಹೌದು ಬೇರೆ ಏನು ಇಲ್ಲ ಆಯ್ತು ಹೌದು ಅಲ್ಲ ಅದನ್ನು ಹೇಳಿದೆ ನಾನು ಸುಧಾರಿಸಿಕೊಳ್ಳೋಣ ಅಂತ ಹೇಳಿದ್ರು ಆಮೇಲೆ ನೋಟಿಸ್ ಗೊತ್ತಾಯ್ತಾ ಹೌದು ಜೂನಿಯರ್ ಅದನ್ನು ಬಿಟ್ಟರೆ ಬೇರೆ ಯಾವುದು ಅದನ್ನು 3 ಬಿಟ್ಟರೆ ಮತ್ತೆ ಮತ್ತೆ ಯಾವುದು ಏನು ಬೇಕು ನನಗೆ ನಾನು ಒಂದು ಕೇಳಿದ್ದು ಯಾಕೆ ಸ್ವಾಮಿ ಸಾಧನೆ ಮಾಡ್ತೀನಿ ಸಿಟ್ಟು ಬಂದು ಒಂದೇ ಏಟು ಹೊಡಿದಕ್ಕೆ ಹೊರತು ನನಗೆ ಹೊಡೆಯುವುದಕ್ಕೆ ಆದ್ರೆ ಏನು ಮಾಡೋಣ ಹೇಳಿ ಆ ಏನೆಂದು ನನಗೆ ಬೀಳುವ ಮೊದಲು ಮತ್ತೆ ನನ್ನ ಮಗುವಿಗೆ ಬಿತ್ತಮ್ಮ ಇದು ಕಥೆಯೆಲ್ಲ ಜೀವನ ಚರಿತ್ರೆ ಹೀಗೆ ಆಮೇಲೆ ಅಂತಹ ಜನರೊಟ್ಟಿಗೆ ಬದುಕುವುದು ಬೇಡ ಎನ್ನುವ ಹಾಗೆ ಆಲೋಚನೆ ಮಾಡಿ ಮನೆಯನ್ನು ಬಿಟ್ಟು ಈ ಕಡೆಗೆ ಸಾಗಿ ಬಂದು ಕೆಲಸವನ್ನೇ ಮಾಡಿದ್ದೀವಿ ನಿನ್ನೆ ಯಾರೋ ಹೇಳಿದ್ರು ನನ್ನ ಗಂಡ ಸತ್ತಿನೇ ಹೋದ ಹೌದು ಅಂತ ಗುಂಡಿಗೆ ಬಾರದೆ ಹೌದು ಉಳಿದ್ರೆ ಬಿಟ್ಟರೆ ಹೌದು ಬಿಡು ಆದ್ರೆ ಮಂಗಲಸೂತ್ರವನ್ನು ಹಾಗೆ ಉಳಿಸಿಕೊಂಡಿದ್ದೆ ಅದೇ ಅಕ್ಕಿ ತಿನ್ನಿದ್ರೆ ಯಾರು ಕೇಳಿದ್ರು ರಕ್ಷಣೆಗೆ ಬೇಕಾಗ್ತದೆ ಖಂಡಿತವಾಗಿ ತಾಳಿ ಇದ್ದಾಗ ಇನ್ನೊಬ್ಬರು ಆಲೋಚನೆ ಮಾಡ್ತಾರೆ ಹೇಗೆ ತಾಳಿ ಅವರನ್ನು ಕೇಳುವುದಕ್ಕೆ ಯಾರು ಇದ್ದಾರೆ ಸ್ವಲ್ಪ ತಾಳಿ ಇದ್ದಾರೆ ಹಾಗಾಗಿ ರಕ್ಷಣೆಗೆ ಹಾಕಿಕೊಂಡು ಒಳ್ಳೆ ಅನಾಥೆ ನನಗೊಂದು ಆಶ್ರಯ ತಾಣವನ್ನು ನೀವು ಕಲ್ಪಿಸಿಕೊಡ್ಬೇಕು ನಾನು ಬೇಡಿಕೊಳ್ಳುವುದು ಇಲ್ಲ ಅಂತ ಹೇಳಬೇಕು ಮತ್ತೆ ಜೀವನದಲ್ಲಿ ಕಷ್ಟ ಬರಬೇಕಂತಹ ಆಸೆ ಈಗ ಭರವಸೆ ಬಂತು ಭರವಸೆ ಬದುಕಬೇಕೆಂತಹ ಆಸೆ ಹುಟ್ಟಿಕೊಂಡಿತ್ತು ಹೌದು ಅದೇ ಹಾಗೆ ಇಲ್ಲ ಏನಾದರೂ ಉದ್ಯೋಗ ಮಾಡಬೇಕು ಹೌದು ಯಾಕೆ ಸುಮ್ಮನೆ ಸುಮ್ಮನೆ ಆಗಿಲ್ಲ ಈ ಛಾಯೆಯನ್ನು ಹೇಳಿಬಿಟ್ಟು ಒಂದು ಗೊತ್ತುಂಟು ಒಂದು ಗೊತ್ತಿಲ್ಲ ಅಂತ ನೀವು ಹೇಳಿದ್ರೆ ಅದನ್ನು ಮಾಡಿ ಪೂರೈಸ್ತೇನೆ
ಉದ್ಯೋಗ ಆಯ್ತು ನಿನಗೀಗ? ಯಾವ ಉದ್ಯೋಗ? ನೀವೇ ಹೇಳಿ. ನಾನೇ ಹೇಳ್ಬೇಕು. ಒಂದು ಗೊತ್ತಿಟ್ಟು ಒಂದು ಗೊತ್ತಿಲ್ಲ ಅಂತ ನೀವು ಹೇಳಿದ್ರೆ ಎಲ್ಲ ಮಾಡಿ ಎಲ್ಲ ಮಾಡ್ತೀಯ. ನೀವು ಕಳೆದ ಮುಗಿಸಿ ಕಟ್ಟೆ ಬಿಡುತ್ತದೆ ಹೌದಾ? ಎಲ್ಲ ಮುಗಿಸಿ ಆಗ್ಲಿ, ಕೆಲಸ ಎಲ್ಲ ಮುಗಿಸುದು ಕಾಡಿಗೆ ಹೋಗು. ಹಾ? ಕಾಡಿಗೆ ಹೋಗು. ಕಾಡಿಗೆ ಹೋಗು. ಕಾಂತಾರಕ್ಕೆ ಹೋಗಿ ಹೋಗಿ ಕಟ್ಟಿಗೆ ತಗೊಳ್ಬೇಡಿ. ಕಾಡಿಗೆ ಹೋಗಿ ಕಟ್ಟಿಗೆ ಕಟ್ಟಿಗೆ ಹೌದು ನಿಮಗೆ ಎಷ್ಟು ಬೇಕಾಗಿತ್ತು? ಏ ಏನೇ ಏನು ಮನಸ್ಸಿನ ಮಾತಾಡ್ತೀಯಾ? ಮನಸ್ಸುತ್ತಿನ ಮಾತಾಡ್ತಾ ಕಟ್ಟಿಗೆ ಎಷ್ಟು ಬೇಕಾಗ್ಬೋದು? ಆ ಒಂದು ದಿವಸಕ್ಕೆ ಎಷ್ಟಾಗ್ತದೆ? ಹಾ. ಅಷ್ಟು ತಗೊಂಡು ಅಷ್ಟು ತಂದು ಮತ್ತೆ ನೀವು ಹೇಳಿ ಕಾಂತಾರಕ್ಕೆ ಹೋಗ್ಬೇಕು. ಕಾಂತಾರಕ್ಕೆ ಹೋಗಿ. ಕಾಂತಾರ ನನಗೆ ಬಹಳ ಹಿತ. ಹೌದಾ? ಆದ್ರೆ ಏನು? ಅಲ್ಲಿ ಮೃಗಗಳಿರ್ತದಂತೆ. ಸಿಂಹ ಹುಲಿ ಏ ಕರಡಿ ಕರಡಿ ಅದೆಲ್ಲ ಉಂಟಂತೆ. ಹೌದಪ್ಪ, ಕಾಡು ಸಿಗ್ತದೆ. ನನಗೆ ಅದನ್ನು ಎಲ್ಲಿಗೆ ಆಗ್ತದೆ? ಹೌದು. ಎಲ್ಲಾದ್ರೂ ಹೇಳ್ಕೊಂಡು ಅಲ್ವಾ? ಏನೋ ಇದಕ್ಕೆ ಬಿಟ್ಟು ಕಾಡಿಗೆ ಒಂದು ಸಮಸ್ಯೆ ಆಗಿತ್ತು. ಹಾಗಿದ್ರೆ ಕಾಡಿಗೆ ಬೇಕು. ಕಾಡಿಗೆ ಬೇಗ ಬೇರೆ ಬೇರೆ ಏನಾದ್ರೂ ಹೇಳಿ ಅಮ್ಮ. ಇನ್ನೊಂದು ಕೆಲಸ ಬರು. ಯಾವುದು? ನೀರು ತರುವುದು. ಬಾವಿಗೆ ಬೇಕು. ಬಾವಿಗೆ ನೀರಿಗೆ ತರುವುದು. ಹಗ್ಗ ಕೊಡ್ತೀರಾ? ಅದು ಬೇಕು ನಿನಗೆ. ಮತ್ತೆ ಹಗ್ಗ ಬೇಡ ಅಮ್ಮ. ಅಲ್ಲೇ ಉಂಟು. ಅಲ್ಲೇ ಉಂಟು. ಎಲ್ಲರ ನೀರು ತರುವುದು ಒಂದು ಗೊತ್ತುಂಟು. ಈಗ ತರ್ತೀನಿ. ಅಮ್ಮ ಅಮ್ಮ ಇಲ್ಲಿ ಬನ್ನಿ. ನಿಮ್ಮಲ್ಲಿ ನೀರು ತನಿತನಾಗಿ ಮೇಲೆ ಬರುವುದಿಲ್ಲ. ಆ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಇಲ್ಲ ಅಂತ ಆ ವ್ಯವಸ್ಥೆ ಬೇಡ. ನಾವೇ ಸೇರಬೇಕು. ಅಮ್ಮ ಏನು? ಬಾವಿ ತುಂಬಾ ಆಳ ಅಂತ ಆಳ ಕೇಳಿ ಉಂಟು. ನನಗೆ ಆಳ ನೋಡಿದ್ರೆ ಏನಾಗಿದೆ ನಿಮ್ಗೆ? ತಲೆಗೆ ತಿರುಗಿ ನನಗೆ. ಆಗುದಿಲ್ಲ. ಏನೇ ಬಿಟ್ರೆ ಬಡವನ ಒಳಗೆ ನಾನು ಒಳಗೆ ಸಮಸ್ಯೆ ಆಗಿದೆ. ನೋಡು, ನೀರು ಕುಡಿಬೇಕಲ್ಲ. ಬೇಕಲ್ಲ? ಅದು ಬೇಡ. ಕಾಡಿಗೆ ಆಗುದಿಲ್ಲ. ಹಾ. ನೀರು ಆಗುದಿಲ್ಲ. ಯಾವುದಮ್ಮ? ಅಡುಗೆ ಕೆಲಸ. ಅಡುಗೆ ಗಂಧಿ ಚಟ್ನಿ ನಾನು ಮಾಡ್ತೀನಿ ನೋಡಿ. ಯಾವ್ದು? ಅದೊಂದು ಬೇಡ. ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಹೀಗೆ ಬರ್ತಾರೆ. ನಾನು ಊಟ ಮಾಡ್ಬೋದು. ನೀರಿನ ಆಸೆ ಬಿಡಿ. ಯಾವುದು? ಊಟ ಮಾಡುವ ಆಸೆ ಬಿಡಿ. ಆ ಕೆಟ್ಟ ರುಚಿ. ಆ ಕೆಟ್ಟ ಹೊಸ ರುಚಿ ಹೇಗೆ ಅಂತ ನಾನು ಕಲಿಸ್ಕೊಡ್ತೀನಿ. ಇದರಿಂದ ಕಲಿಬೇಕು. ಅಡಿಗೆ ಮನೆಯಲ್ಲಿಟ್ಟು ಹೊರಗೆ ಬೇಕು. ಯಾವ್ದು ಮಾಡೋದು ಬೇಕು? ಯಾವ್ದು ಅದು? ಎಷ್ಟು ಬೇಕು? ನೀವು ಎಷ್ಟು ಬೇಕು ಮಾಡ್ತೀವಿ? ನೀವು ಎಷ್ಟು ಮಂದಿ ಅಂತ ಹೇಳಿ. ಎಷ್ಟು ಬೇಕು? ನೀವು ಯಾವುದು ಬೇಕು ಹೇಳಿ. ಯಾವ್ದು ಯಾವ್ದು ಮತ್ತೆ? ನಾನು ಈಗ ಹೊಸದಾಗಿ ಅಷ್ಟು ಬೇಕಾದ್ರೆ ಮತ್ತೆ ಅಡುಗೆ ಮಾಡಬೇಕು ಅಂದ್ರೆ ಹಾ. ಬೆಂಕಿ ಹಚ್ಚಬೇಕು, ಒಲೆ ಉರಿಸಬೇಕು. ಉರಿಸ್ಬೇಕು. ಅಮ್ಮ ನನಗೆ ಬೆಂಕಿ ಕಂಡ್ರೆ ಆಗೋದಿಲ್ಲ ಅಮ್ಮ. ಬೆಂಕಿ ಕಂಡ್ರೆ ಆಗೋದಿಲ್ಲ. ಸಾಕಾಗಿ ಬೆಂಕಿ ಬೇಕು. ಹೊಸದವರು. ಹೊಸದವರು. ಮತ್ತೆ ಮಾಡಿ ಪದಾರ್ಥ ಹಾಡು. ಹೌದು, ತಿನ್ಲಿಕ್ಕೆ ಆಗುದಿಲ್ಲ. ಹೌದು. ಈಗ ಕಾಂತಾರ ಆಗುದಿಲ್ಲ. ನೀರು ಆಗುವುದಿಲ್ಲ. ಮತ್ತೆ ಅಡುಗೆ ಆಗುವುದಿಲ್ಲ. ಒಂದು ಗೊತ್ತಿಟ್ಟು ಒಂದು ಗೊತ್ತಿಲ್ಲ ಅಂತ ಎಲ್ಲ ಗೊತ್ತು. ಹೇಳಿಲ್ಲ ಇದ್ದಾನೆ ಇಂಥದ್ದು ಹೇಳಿ ಮಾಡಿಬಿಡ್ತೀನಿ. ಬೇಗ ಮುಗಿಸ್ತೀನಿ. ಬೇಗ ಹೇಳಿ. ಇನ್ನು ಸಾಕು. ಇನ್ನು ಬೇಡ. ಅದು ಸರಿಯಾಗುದಿಲ್ಲ ಅಂತ ನಾನು ಹೇಳಿದ್ರೆ ಯಾವುದೂ ಕೆಲಸ ನಿಮಗೆ ಆಗುವುದಿಲ್ಲ. ಈಗ ನೀನೇ ಒಂದು ಕೆಲಸ ಹೇಳು. ಆಗಲಿ ನಾನು ಹೇಳು. ನಿನ್ಗೆ ಯಾವ ಕೆಲಸ ಆಗಿಲ್ಲ? ಯಾವ ಕೆಲಸ? ಯಾವ ಕೆಲಸ? ಯಾವ್ದು ಆಯ್ತು? ಏನು? ಇದೆ. ಮಗ. ಹೌದಾ? ನಿನ್ನ ಹೆಸರು ಹೇಗೆ? ಗಂಡ. ಮಂಗ. ಗಂಡ. ಹಾಗಿದ್ರೆ ಆಗ್ಬೋದಲ್ಲ? ಇತ್ತದ ರಂಗನ ಎತ್ತಿ ಕೊಂಬೆನು ರಂಗನ ಎತ್ತಿ ಕೊಂಬೆನು ಇತ್ತದ ರಂಗನ ಎತ್ತಿ ಕೊಂಬೆನು ರಂಗನ ಎತ್ತಿ ಕೊಂಬೆನು ಎತ್ತಿ ಮುತ್ತಿ ಪ್ರೇಮ ಎತ್ತಿ ಕೊಂಬೆನು ಎತ್ತಿ ಕೊಂಬೆನು ಎತ್ತಿ ಮುತ್ತಿ ಪ್ರೇಮ ಈ ತನ
ಈತನ ನೋಡದ ನಯನ ಹಿಂಗಾಗಿ ಈತನ ನೋಡದ ನಯನ ಹಿಂಗಾಗಿ ಈತನ ನುಡಿಯಾರಿಸದ ಕರ್ಣ ಏಕೆ ಈತನ ಮುತ್ತಿನೊಳ್ಳಿರದಿಗ ಜನ್ಮ ಏಕೆ ಇತದ ರಂಗನ ಎತ್ತಿಕೊಂಡೆನು ಯಾಕೆ ನೋಡಿದ್ರ ನೀವು ಉದ್ಯೋಗ ಅಂತ ಹೇಳಿ ಸ್ವಲ್ಪ ಯಾವ್ದು ನೋಡಿದ್ರೆ ಯಾರು? ಏ
ಬಿಡಬಾರ್ದು. ಮತ್ತೆ ದೂರ ಹೋಗಿ ಕಷ್ಟ ಆಗ್ತದೆ. ನದಿಯನ್ನು ಓದಬೇಕಾಗ್ತದೆ. ಮತ್ತೆ ಸ್ವಲ್ಪ ಮತ್ತೆ ಸರಿಯಾಗಿ ನೋಡ್ಬೇಕು. ಎಲ್ಲೇ ನೋಡ್ತಾರೆ ಫ್ರೆಂಡನ್ನು ನೋಡ್ಬೇಕು. ಹುಡುಗ ಜಾಣ ಇದ್ದಾರೆ, ನೋಡಿದ ಹಾಗಿಲ್ಲ. ಪ್ರೀತಿಯ ಹಾಗೆ ನೋಡಿ ಹಾಗೆ ಆಟವೇ ಬೇಡ. ಆಟ ಬೇಸರ ಹೆಚ್ಚು ಸಮಯ ಆಗ್ತದೆ. ಹಸಿವು ನಿನಗೆ ನಾವು ಬಹಳ ದೂರ ಏನಾಗ್ತದೆ ನಿಮ್ಮ ಹಸಿವಿಗೆ? ಹಾಲು ನಿನಗೆ ಒಳ್ಳೇದಾಯ್ತಲ್ಲ. ನಾನು ಬಯಸಿದಂತೆ ಕೇಳ್ತಾ ಇದ್ದಾರೆ. ಹಾಗೆ ತಡ ಮಾಡುವುದಕ್ಕೆ ಆದಷ್ಟು ಬೇಗ ಆಗಬೇಕಲ್ಲ. ಮರನಯ್ಯನ ಎತ್ತಿಕೊಳ್ಳುತ್ತಲಿ ಊರೆ ಬಲುವಿದ ಚೆನ್ನಾಗಿ ನೀವು ಯಾವತ್ತು ಮತ್ತೆ ಹಾಲು ಕುಡಿಯಲಿಕ್ಕೆ ನನ್ನ ಬದುಕಿನ ಆದಷ್ಟು ಬೇಗ
ರೊಟ್ಟೆ ಮಾಡಿ ರೊಟ್ಟೆ ಬಂದಿದೆ ಹಾ. ಅದಕ್ಕೆ 20 ರೊಟ್ಟೆ ಬಂದಿದ್ದಾರೆ ಅಂತ ಬಿಟ್ಕೊಂಡು ಅದೇನು ಅದೊಂದು ಸಂಗತಿ ಹ್ಮ್. ಸಣ್ಣ ಕಾಮರ ಜೋರು ಬಿಟ್ಟು ಅದು ನನ್ನ ಸುಳ್ಳಿ ಮಾಡಿ ಅಂದ್ರೆ ಸಣ್ಣ ಕಾಮರ ಹಾಂ ಜೋರು ಜೋರು ಬಿಟ್ಟ ಹಾಂ ಕಳ್ಳುಂಟಲ್ಲ ಕಳ್ಳು ಹೌದು. ಅದು ಒಳ್ಳೆದು ಇದು ಅಂತ. ಹಾಂ ಅದು ನಮಗೆ ಕೆಟ್ಟ ಚಟ ಹಾಂ ಚಟ ಚಟ ಮಾಡಿ ಅದು ಒಂದು ದಿವಸ ಡಾಕ್ಟರ್ ತಂದಿದ್ದೆ ತುಂಬಾ ಕಾಸು ಕೊಡ್ತಾರೆ ತಂದಿದ್ದಾರೆ ಅಂತ ಹಾಂ ಆಮೇಲೆ ಕೊಡುತ್ತಿದ್ದಾರೆ ಹೌದು. ಅದೊಂದು ಬೆಳೆಯ ಚಟ ಅದು ನನಗೆ ಹೋಗ್ಬೇಕು ಹ್ಞೂ ಒಳ್ಳೆ ಬೆಳಿಗ್ಗೆ ಚಾಯಿಂದ ಬರಕೊಂಡು ಹ್ಞೂ ಡಾಕ್ಟರ್ ಹ್ಞೂ ಅವರ ಎಣ್ಣೆ ಮಾಡಿಬಿಟ್ಟು ನಾನು ಜೊತೆಗೆ ಹಾಂ ಮೇಲೆ ಹಾಕ್ತೀನಿ ಅವಳು ಕುಡಿದೆ ಅವರೇ ಕುಡಿದ್ರು ಹಾಂ ಒಂದೊಂದಲ್ಲೇ ಕೊಡಬೇಕು ಕುಡಿದೆ ಕುಡಿದೆ ಹಾಂ ನಿನ್ನೆ ಒಳಗಡೆ ಸೌಂದರ್ಯ ತಿರುಗೇರಿಸಿ ಒಂದೊಂದು ಸ್ವಲ್ಪ ಇರ್ತದೆ ಅದರ ಕೈಕಾಲೆಲ್ಲ ಕಡೆಗಡೆ ಕಡೆ ಹಾಂ ನಾನು ಚಾಯಿ ನಿಂತು ಬೆಳಗ್ಗೆ ನೋಡಿ ಹಾಂ ಹಾಗೆ ಹ್ಞೂ ಯಾರು ಮಹಾರಾಣಿ ಹೋಗಿದ್ದಾರೆ ಹಾಂ ಸೊಪ್ಪನಿಕ್ಕಿದರು ಯಾರಿಗರು ಸೊಪ್ಪನಿಕ್ಕಿದರು ಸೊಪ್ಪನಿಕ್ಕಿದರು ಯಾರಿಗರು ಸೊಪ್ಪನಿಕ್ಕಿದರು ಚಜರಲು ಬಗೆ ಬೀಜ ತಲೆಗೇರಿದುವರು ಚಜರಲು ಬಗೆ ಬೀಜ ತಲೆಗೇರಿದುವರು ಸೊಪ್ಪನಿಕ್ಕಿದರು ಯಾರಿಗರು ಸೊಪ್ಪನಿಕ್ಕಿದರು
ಒಂದು ಗೋಣಿಯಲ್ಲಿ ಹಾಕಿ ಒಂದು ಕಾಗೆಯಲ್ಲಿ ಹಾಕಿ